ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಸೊ ಇವತ್ತು ನಾವು ಮಾಡ್ತಾ ಇದೀವಿ ಮಂಗಳೂರು ಸೌತೆಕಾಯಿ ಸಾಂಬಾರ್. ನಮಗೆ ಇದು ಆಕ್ಚುಲಿ ತುಂಬಾ ಇಷ್ಟ, ನಮ್ಮ ಫೇವ್ರೇಟ್ ಇದು ಮಂಗಳೂರು ಸೌತೆಕಾಯಿ. ನಾವು ಇವಾಗ ಸಂಕ್ರಾಂತಿನೂ ನೋಡಿ ಹೆಂಗೆ ಮನೆಯಿಂದ ಹೊರಗಡೆ ಹೋಗೋಂಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಸರಿನಾ ಇದು? ಇಲ್ಲ. ಎಲ್ಲರೆಲ್ಲೂ ಬೆಲ್ಲ ತಿನ್ನಿ. ತಗೊಳ್ಳಿ. Hello everyone, good morning. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ ಫ್ರಮ್ ರೇಯಾಂಶ್ ಕಡೆಯಿಂದನು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಖುಷಿಯಾಗಿರಿ. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ. ಒಳ್ಳೇದ್ ಮಾತಾಡಿ. ಬರೀ ಒಳ್ಳೇದ್ ಮಾತ್ರ ಮಾತಾಡಿ, ಕೆಟ್ಟದ್ ಮಾತಾಡಬೇಡಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಅಲ್ವಾ? ಎಸ್, ನಾವು ಈ ವಿಶ್ ಮಾಡ್ಬೇಕಾದ್ರೆ ಸಂಕ್ರಾಂತಿ ಮುಗ್ದೋಗಿರುತ್ತೆ. ಆದ್ರೂ ನಮ್ ಕಡೆಯಿಂದ ಎಲ್ಲಾರ್ಗು ಬಿಲೇಟೆಡ್ ಹ್ಯಾಪಿ ಸಂಕ್ರಾಂತಿ. ಎಲ್ಲರೆಲ್ಲೂ ಬೆಲ್ಲ ತಿನ್ನಿ. ತಗೊಳ್ಳಿ. I think you want the chocolate steak. ನಾನು ಇಂಡಿಯಾಗೆ ಹೋಗ್ಬೇಕು ಈ ವರ್ಷ. ನಾನು ಇಂಡಿಯಾಗೆ ಹೋಗ್ಬೇಕು ಈ ವರ್ಷ. ನನ್ನ ಬರ್ಡೇ ನಾನು ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡಬೇಕು ಈ ಸರಿ. ನನ್ನ ಬರ್ಡೇ ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡಬೇಕು ಈ ಸರಿ. ಕೊರೋನಾ ಇಂಡಿಯಾದಿಂದನೂ ಹೆಂಗೆ ಹೋಗಿದೆ ಇವಾಗ, ಹಂಗೆ ಕೆನಡಾ ಮತ್ತೆ ಎಲ್ಲಾ ದೇಶದಿಂದನೂ ಹೋಗ್ಬೇಕು ಅಲ್ವಾ? ಕೆನಡಾ ಒಂದ್ಸರಿ, ಈ ಕೊರೋನಾ ಒಂದ್ಸರಿ ಹೋದ್ರೆ ಸಾಕು. ನಾವು ಇವಾಗ ಸಂಕ್ರಾಂತಿನೂ ನೋಡಿ ಹೆಂಗೆ ಮನೆಯಿಂದ ಹೊರಗಡೆ ಹೋಗಂಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಸರಿನಾ ಇದು? ಇಲ್ಲ. ನಾವು ಅಟ್ಲೀಸ್ಟ್ ಎಲ್ಲ ಸರಿಗಿದ್ದಿದ್ರೆ ಒಂದು ಟೆಂಪಲ್ಗಾದ್ರೂ ಹೋಗ್ತಿದ್ವಿ ಅಲ್ವಾ? ಹೋಗಕ್ಕಾಯ್ತಾ ನಮ್ಗೆ? ಇಲ್ಲ. ಸೊ ಇದೆಲ್ಲ ಸರಿ ಆಗ್ಬೇಕು. ಯಾವಾಗ ಆಗುತ್ತೆ ಇದೆಲ್ಲ ಸರಿ? ನಾವು ಇಂಡಿಯಾಗೆ ಹೋಗ್ಬೇಕು. ಪ್ಲೀಸ್ ಇಂಡಿಯಾಗೆ ಹೋಗ್ಬೇಕು ನಾವು, ಪ್ಲೀಸ್ ಅಂತ ಹೇಳು. ಇಂಡಿಯಾಗೆ ಹೋಗ್ಬೇಕು ಪ್ಲೀಸ್. ಸೊ ನಮ್ದು ಇವತ್ತು ಈ ಸರಿ ಇಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಸಂಕ್ರಾಂತಿ. ಯಾಕಂತ ಹೇಳಿದ್ರೆ ಇಲ್ಲಿ ಸ್ಟ್ರಿಕ್ಟ್ ಲಾ ಆರ್ಡರ್ ಆಗಿದೆ. ಕೋವಿಡ್ ಕೇಸಸ್ ಜಾಸ್ತಿ ಆಗಿರೋದ್ರಿಂದ ಕಂಪ್ಲೀಟ್ ಎಲ್ಲ ಲಾಕ್ಡೌನ್ ಆಗಿದೆ. ಲಾಕ್ಡೌನ್ ಅಂದ್ರೆ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ನಾವು. ಅಂದ್ರೆ ಏನಾದ್ರು ನೆಸೆಸಿಟಿ ಇದ್ರೆ ಮಾತ್ರ ಹೋಗ್ಬೋದು. ಲೈಕ್ ಗ್ರಾಸರಿಗಾಗಿರ್ಬೋದು, ಅಥವಾ ಏನಾದ್ರು ಹೆಲ್ತ್ ಇಶ್ಯೂಸ್ ಆದ್ರೆ ಅದಕ್ಕೆ ಡಾಕ್ಟರ್ ಹತ್ರ ಹೋಗೋದು ಅದೆಲ್ಲ ಮಾಡ್ಬೋದು. ಅಥವಾ ವಾಕ್ ಹೋಗೋದು ಅದು ಎಲ್ಲ ಮಾಡ್ಬೋದು, ಒಬ್ಬೊಬ್ಬರೇ ಹೋಗ್ಬೋದು, ಏನು ತೊಂದರೆ ಇಲ್ಲ ಡಿಸ್ಟೆನ್ಸ್ ಅಲ್ಲಿ. ಬಟ್ ಸುಮ್ಮನೆ ಎಲ್ಲೆಲ್ಲೋ ಸುತ್ತಾಡಕ್ ಹೋಗೋದು, ಸೋಷಿಯಲ್ ಗ್ಯಾದರಿಂಗ್ ಮಾಡೋದು, ಬೇರೆಯವ್ರ ಮನೆಗೆ ಹೋಗೋದು, ಇದೆಲ್ಲ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಅಕಸ್ಮಾತ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲಾದ್ರೂ ಸಿಕ್ಕಿದ್ರು ಅಲ್ಲಿ ಫೈನ್ ಹಾಕ್ತಾ ಇದಾರಂತೆ. ಸೊ ಹಾಗಾಗಿ ಯಾರು ಬರಂಗೂ ಇಲ್ಲ, ಮನೆಗೆ ಹೋಗಂಗೂ ಇಲ್ಲ. ಇಲ್ಲಿ ಆಕ್ಚುಲಿ ಕೆನಡಾದಲ್ಲಿ ಇವಾಗ ದಿನಕ್ಕೆ ಒಂದು 6,000-6,500 ಕೇಸ್ ಬರ್ತಾ ಇದೆ ದಿನಕ್ಕೆ ಹೋಲ್ ಕೆನಡಾದಲ್ಲಿ. ಅದರಲ್ಲೂ 4,000-4,500 ಕೇಸ್ ನಮ್ಮ ಪ್ರಾವಿನ್ಸ್ ಅಲ್ಲೇ ಇದೆ. ಅಂದ್ರೆ ನಾವಿರೋ ಸ್ಟೇಟ್ ಅಥವಾ ಪ್ರಾವಿನ್ಸ್ ಅಂತ ಏನ್ ಹೇಳ್ತೀವಿ ಅದು ಒಂಟಾರಿಯೋ. ಅದರಲ್ಲಿ ಒಂದು 4,000-4,500 ಕೇಸ್ ಅಷ್ಟು ನಮ್ಮ ಪ್ರಾವಿನ್ಸ್ ಅಲ್ಲೇ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಟೊರೊಂಟೊದಲ್ಲೂ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊಂಡಿದ್ದಾರೆ, ಇನ್ನು ಜಾಸ್ತಿ ಆಗಬಾರ್ದು ಕೇಸಸ್ ಅಂತ. ಸೊ ಹಾಗಾಗಿ ಕಂಪ್ಲೀಟ್ ಲಾಕ್ಡೌನ್ ಅಲ್ಲಿ ಇದ್ದೀವಿ ನಾವು. ಇಲ್ಲೂ ಆಕ್ಚುಲಿ ವ್ಯಾಕ್ಸಿನ್ ಎಲ್ಲ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಫಸ್ಟ್ ಹೆಲ್ತ್ ಕೇರ್ ವರ್ಕರ್ಸ್, ಫ್ರಂಟ್ ಲೈನ್ ವರ್ಕರ್ಸ್ಗೆ ಅವ್ರಿಗೆಲ್ಲ ಕೊಡಕ್ಕೆ ಶುರು ಮಾಡಿದ್ದಾರೆ. ಸೊ ಇಂಡಿಯಾದಲ್ಲೂ ಇವಾಗ ಕೇಸಸ್ ಕಂಟ್ರೋಲ್ ಆಗಿದೆ, ಅದೊಂದೇ ಸಮಾಧಾನ. ಆಕ್ಚುಲಿ ಅಲ್ಲೂ ವ್ಯಾಕ್ಸಿನ್ ಎಲ್ಲ ಕೊಡಕ್ಕೆ ಶುರು ಮಾಡಿದ್ದಾರೆ. ಅದು ನ್ಯೂಸ್ ಅಲ್ಲಿ ನೋಡಿದ್ವಿ ನಾವು. ಸೊ ಅದೊಂದೇ ಖುಷಿ ಆಯ್ತು ಆಕ್ಚುಲಿ, ಅಟ್ಲೀಸ್ಟ್ ಅಲ್ಲಾದ್ರೂ ಕಂಟ್ರೋಲ್ ಅಲ್ಲಿ ಇದೆಯಲ್ಲ ಅಂತ. ಐ ಹೋಪ್ ಇಲ್ಲೂ ಬೇಗ ಕಮ್ಮಿ ಆಗುತ್ತೆ ಅಂತ. ಸೊ ಹಾಗಾಗಿ ನಾವು ಎಲ್ಲ ಮಾಡೋದೆಲ್ಲ ಮಾಡಿದೀವಿ. ಎಳ್ಳು ಬೆಲ್ಲ, ಆಮೇಲೆ ಹಬ್ಬದ ಅಡಿಗೆ ಎಲ್ಲ ಮಾಡಿದ್ವಿ. ಬಟ್ ಯಾರನ್ನು ಕರೆಯಕ್ಕಿಲ್ಲ, ಯಾರ ಮನೆಗೂ ಹೋಗಕ್ಕಿಲ್ಲ. ಸೊ ಹಾಗಾಗಿ ಎಲ್ಲ ನಾವೇ ತಿಂದಿದ್ವಿ ಇವತ್ತು ಮಾಡ್ಕೊಂಡು. ಇಲ್ಲ ಅಂದಿದ್ರೆ ನಾವು ಪೂಜಾ ಅವ್ರನ್ನ, ಇಲ್ಲ ಅಂದಿದ್ರೆ ನಾನು ಇನ್ನೊಬ್ರು ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರು. ಸೊ ಅವರು ಎಲ್ಲ ಬರೋದಿತ್ತು. ಇಲ್ಲ ಅಂದಿದ್ದು ಚೆನ್ನಾಗಿರ್ತಿತ್ತು ಬಂದಿದ್ದಿದ್ರೆ. ಬಟ್ ಎನಿವೇಸ್ ಬಂದ್ರೆ ಫೈನ್ ಹಾಕ್ತಾರೆ ತುಂಬಾ. ಹಂಗಾಗಿ ಸುಮ್ಮನೆ ಯಾಕೆ ರಿಸ್ಕ್, ನೆಕ್ಸ್ಟ್ ಇದೆಲ್ಲ ಮುಗಿದ್ಮೇಲೆ, ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ಆರಾಮಾಗಿ ಮೀಟ್ ಮಾಡೋಣ ಅಂತ ಸುಮ್ಮನೆ ಆದ್ವಿ ನಾವು.
ಸಂಕ್ರಾಂತಿಯ ಲಂಚ್ ಮೆನು ಏನು ಅಂದರೆ ಏನು ಹೇಳ್ತೀಯಾ? ಅವ್ನು ನೋಡಲ್ಲಿ ಮೂಗ್ ನೋಡಲ್ಲಿ ಒಂದು ಫುಲ್ಲು ಸ್ಕೆಚ್ ಪೆನಲ್ಲಿ ಏನೋ ಮಾಡಿ ಮೂಗಲೆಲ್ಲ ಮಾಡ್ಕೊಂಡಿದ್ದಾನೆ ಸ್ಕೆಚ್ ಪೆನ್ದು. ಸೊ ಓಕೆ, ಇವತ್ತಿದು ನಮ್ಮ ಸಿಂಪಲ್ ಒಂದು ಲಂಚ್ ಮೆನು ಏನು ಅಂದ್ರೆ ರೈಸ್, ಆಮೇಲೆ ಪಾಯಸ. ಎಸ್, ಇದು ಶಾವ್ಗೆ ಏನ್ ಪಾಯಸ ಅಂತಾನು ಹೇಳ್ಬೇಕು. ಶಾವ್ಗೆ ಪಾಯಸ, ಇದು ಕಡಲೆಕಾಳು ಉಸ್ಲಿ, ಆಮೇಲೆ ಹಪ್ಪಳ ಮತ್ತೆ ಕ್ಯಾಪ್ಸಿಕಮ್ ಬೋಂಡಾ, ಆಮೇಲೆ ಚಟ್ನಿ. ಏನ್ ಚಟ್ನಿ ಇದು? ಅದು ನಂಗೆ ಗೊತ್ತಿಲ್ಲ. ಚಟ್ನಿ ಅದು ನೆಲ್ಲಿಕಾಯಿ ಚಟ್ನಿನೇ, ಬಟ್ ಅದಕ್ಕೆ ಆಬ್ವಿಯಸ್ಲಿ ಬೇಸ್ ಇರೋದು ತೆಂಗಿನಕಾಯಿನೇ. ತೆಂಗಿನಕಾಯಿ ಜೊತೆಗೆ ನೆಲ್ಲಿಕಾಯಿ ಆಮೇಲೆ ಚಿಲ್ಲಿ ಏನೇನೋ ಹಾಕ್ಬಿಟ್ಟು ರುಬ್ಬಿರೋದು. ಅಂಡ್ ಇದು ಸ್ಪೆಷಲ್ ನಮ್ದು ಸಾಂಬಾರ್, ಸೌತೆಕಾಯಿ ಸಾಂಬಾರ್, ಮಂಗಳೂರು ಸೌತೆಕಾಯಿ ಸಾಂಬಾರ್, ಅಂಡ್ ಜೊತೆಗೆ ಎಳ್ಳು ಬೆಲ್ಲ ಅಂಡ್ ಹಪ್ಪಳ, ಕ್ಯಾಪ್ಸಿಕಮ್ ಬೋಂಡ. ಸೊ ಇದು ನಮ್ಮ ಒಂದು ಇವತ್ತಿನ ಸಂಕ್ರಾಂತಿ ಮೆನು ಲಂಚ್ದು. ಆಬ್ವಿಯಸ್ಲಿ ಎಳ್ಳು ಬೆಲ್ಲ ಯಾರಿಗಾದ್ರೂ ಕೊಡೋಣ ಅಂದ್ರೆ ಯಾರನ್ನೂ ಕರೆಯೋ ಹಂಗಿಲ್ಲ, ಇಲ್ಲಿ ಫುಲ್ ಲಾಕ್ಡೌನ್ ಆಗಿರೋದ್ರಿಂದ. ಸೊ ನಮಗೇನೆ ಅದು ಯಾರಾದರೂ ನೆಕ್ಸ್ಟ್ ಬಂದರೆ ಅವಾಗ ಕೊಡ್ಬೋದು. ಆಮೇಲೆ ಸೌತೆಕಾಯಿ ಸಾಂಬಾರ್ ರೆಸಿಪಿ ಹೆಂಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಮಂಗಳೂರು ಸೌತೆಕಾಯಿ ಸಾಂಬಾರು ತುಂಬ ಟೇಸ್ಟಿ ಆಗಿರುತ್ತೆ. ಸೊ ನಿಮಗೆ ರೆಸಿಪಿ ಬೇಕಿದ್ರೆ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಾವು ಪ್ಲೇಟ್ ಹಾಕ್ಬಿಟ್ಟು ಲಂಚ್ ರೆಡಿ ಮಾಡ್ಕೊತೀವಿ. ಪ್ಲೇಟ್ಗೆ ಹಾಕ್ಬಿಟ್ಟು ತಿನ್ನಕ್ಕೆ ರೆಡಿ ಮಾಡ್ಕೊತೀವಿ ಅಲ್ವಾ? ಹಾಂ. ಸೊ ಇವತ್ತು ನಾವು ಮಾಡ್ತಾ ಇದ್ದೀವಿ ಮಂಗಳೂರು ಸೌತೆಕಾಯಿ ಸಾಂಬಾರ್. ನಮಗಿದು ಆ್ಯಕ್ಚುಲಿ ತುಂಬ ಇಷ್ಟ, ನಮ್ಮ ಫೇವ್ರೇಟ್ ಇದು ಮಂಗಳೂರು ಸೌತೆಕಾಯಿ. ಆದರೆ ಇದು ಎಲ್ಲ ಕಡೆ ಸಿಗೋದಿಲ್ಲ, ಇಲ್ಲಿ ಬರೀ ಇಂಡಿಯನ್ ಸ್ಟೋರ್ಸಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಇದಕ್ಕೆ ರೇಟ್ ಕೂಡ ಹಾಗೆ ಹಾಕಿರ್ತಾರೆ. ಇದಕ್ಕೆ 500 rupees, ಇದಕ್ಕೆ ಆಲ್ಮೋಸ್ಟ್ $10 ಇದು. $10 ಅಂದರೆ 500 rupees ಅಷ್ಟಾಗುತ್ತೆ. ಬಟ್ ಏನು ಮಾಡೋದು, ನಮ್ಗೆ ಇಷ್ಟ. ಸೊ ಹಂಗಾಗಿ ತೊಗೊಂಬರ್ತೀವಿ. ಆಬ್ವಿಯಸ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ ಪ್ರೈಸ್, ಇಂಡಿಯಾದಲ್ಲಿ ಅಷ್ಟಿದೆ, ಇಲ್ಲಿ ಇಷ್ಟಿದೆ ಅಂತ. ಅಲ್ಲಿದ್ದು ಟ್ಯಾಕ್ಸ್ ಏನೇನು ಬೀಳುತ್ತೆ ಅದರೆಲ್ಲ ಒಟ್ಟಿಗೆ ಸೇರಿಸಿ ಹಾಕಿರ್ತಾರೆ ಇದಕ್ಕೆ. ಸೊ ಇವತ್ತು ಸೌತೆಕಾಯಿ ಸಾಂಬಾರು ಮಾಡೋಣ ಅಲ್ಲ ರೇಂಜ್? ಒಂದು ಸ್ವಲ್ಪ ಬೇಳೆ ಜೊತೆ, ತೊಗರಿ ಬೇಳೆ ಜೊತೆ ಒಂದು 2 ಸ್ಪೂನ್ ಅಷ್ಟು ಬೇಳೆ, ಅದಕ್ಕೆ ಸೌತೆಕಾಯಿ ಕಟ್ ಮಾಡಿ ಜೊತೆಗೆ ಅದನ್ನು ಬೇಯಿಸ್ಕೊತೀನಿ. ಇದು ವಿತ್ ಸಿಪ್ಪೆನೇ ಹಾಕಿರೋದು, ಸಿಪ್ಪೆ ತೆಗಿಯೋದಿಲ್ಲ. ಸಿಪ್ಪೆ ಜೊತೆನೇ ಮಾಡೋದು ಇದು ಸೌತೆಕಾಯಿ ಸಾಂಬಾರು, ಸಿಪ್ಪೆ ತೆಗಿಯೋದಿಲ್ಲ. ಆ್ಯಂಡ್ ಇವಾಗ ಅದಕ್ಕೆ ರುಬ್ಕೊಳ್ಳೋಕ್ಕೆ ಮಸಾಲ ಮಾಡೋಕ್ಕೆ ಇದು ಒಂದು ಪ್ಯಾನ್ಗೆ ನಾನಿಲ್ಲಿ 1 ಸ್ಪೂನಷ್ಟು ಉದ್ದಿನಬೇಳೆ, ಆಮೇಲೆ 1 ಸ್ಪೂನಷ್ಟು ಒಂದೊಂದು ಸ್ಪೂನಷ್ಟು ಕಡಲೆಬೇಳೆ, ಆಮೇಲೆ 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಆಮೇಲೆ ಇದು 2 ಮೆಂತೆ ಕಾಳು, ಜಾಸ್ತಿ ಹಾಕೋದಿಲ್ಲ, ಜಸ್ಟ್ ಸ್ಮೆಲ್ಲಿಗೆ ಮಾತ್ರ ಅದು. ಆಮೇಲೆ 2-3 ಮೆಣಸು, ಇದಿಷ್ಟು ಹಾಕ್ಕೊಂಡು ಇದನ್ನು ಒಂದ್ಸರಿ ಹಿಂಗೆ ಫ್ರೈ ಮಾಡ್ತೀನಿ, ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು. ಸೊ ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ, ಒಂದು ಕಲರ್ ಚೇಂಜ್ ಆಯಿತು, ಮತ್ತು ಒಂದು ಸ್ವಲ್ಪ ಸ್ಮೆಲ್ ಕೂಡ ಫ್ರೈ ಆಗಿರೋದು ಬರ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ ನಾನು. ಹಿಂಗೆ ಹಾಕಿ ಆಮೇಲೆ ಇದನ್ನೆಲ್ಲ ಇವಾಗ ಜೊತೆಗೆ ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ಮಿಕ್ಸಿಲಿ, ಇದ್ರ ಜೊತೆಗೆ ಹಾಕಿ ರುಬ್ತೀನಿ ಒಟ್ಟಿಗೆ. ಸೊ ಮಿಕ್ಸಿ ಮಾಡಬೇಕಾದ್ರೆ ಇಷ್ಟು ಹುಣಸೆ ಹುಳಿ ಹಾಕ್ತೀನಿ. ಇಷ್ಟು ಹಾಕಿಬಿಟ್ಟು ನೀರು ಜೊತೆ ಇದನ್ನು ರುಬ್ಕೊತೀನಿ. ಸೊ ಇಲ್ಲಿ ಸೌತೆಕಾಯಿ ಇದು ಆಲ್ರೆಡಿ ಬೇಯಿಸ್ಕೊಂಡಿರೋದು ಬೇಳೆ ಜೊತೆ ಇದನ್ನು ಸ್ವಲ್ಪ ಕುದಿಸ್ತಾ ಇದ್ದೀನಿ ಇಲ್ಲಿ. ಇದು ಒಂದು ಸ್ವಲ್ಪ ಅದು ಕುದ್ಮೇಲೆ ಇವಾಗ ಅದಕ್ಕೆ ರುಬ್ಕೊಂಡಿರೋ ಮಸಾಲ ಹಾಕ್ತಾ ಇದ್ದೀನಿ. ನನಗೆ ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಸಾಂಬಾರು ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬೇಕು ಅದನ್ನು. ಆ್ಯಂಡ್ ಇನ್ನೂ ಹಾಕಿಲ್ಲ, ಸೊ ಇವಾಗ ಹಾಕ್ತೀನಿ ಉಪ್ಪು. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇಷ್ಟು ಬೆಲ್ಲ ಹಾಕ್ತೀನಿ. ರುಚಿ ಆಗುತ್ತೆ ಬೆಲ್ಲ ಹಾಕಿದ್ರೆ ಈ ಸಾಂಬಾರಿಗೆ. ಸೊ ಇಷ್ಟು ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಇನ್ನೂ ನೀರು ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರು ಮಾಡಿಕೊಂಡು ಅದನ್ನು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಎಂಡಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಅಲ್ಲಿಗೆ ಮಂಗಳೂರು ಸೌತೆಕಾಯಿ ಟೇಸ್ಟಿ ಸಾಂಬಾರು ರೆಡಿ ಆಗುತ್ತೆ. ಅಲ್ಲಿ ಸಾಂಬಾರು ರೆಡಿ ಆಗ್ತಾ ಇದೆ, ಪಕ್ಕದಲ್ಲಿ ಇಲ್ಲಿ ನಂದು ಶಾವಿಗೆ ಪಾಯಸ ರೆಡಿ ಆಗ್ತಾ ಇದೆ. ಸೊ ಸಂಕ್ರಾಂತಿ ಅಂದಮೇಲೆ ಒಂದು ಸ್ವೀಟ್ ಬೇಕಲ್ಲ, ಅದಕ್ಕೆ ಒಂದು ಶಾವಿಗೆ ಪಾಯಸ ಇವತ್ತು. ಸಾಂಬಾರು ಕುದೀತು, ನಾನಿಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿಬಿಟ್ಟು, ಅದು ಬೇಡ ಅಂದರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು.
ಸೂಪರ್ ಡೂಪರ್ ಸೌತೆಕಾಯಿ ಸಾಂಬಾರ್ ರೆಡಿ ಆಯಿತು. ಸಿ ಸೌತೆಕಾಯಿ ಹಾಕ್ಲಾ? ಯಾಕೋ ಅದೇ ಅದೆಂತ ಉಂಟೆ ಹೊಗೆ ಬಿಸಿ ಇದೆ ಅಲ್ಲ, ಅದಕ್ಕೆ ಹೊಗೆ ಬರ್ತದೆ. ಇದನ್ನ ಈ ಕಡೆಗೆ ಹಾಕೋ. ಓಕೆ, ನೆಕ್ಸ್ಟು ಸಲ ಹಾಕ್ತೀನಿ. ವೈಟ್ ತೆಗಿಬೇಡ ಸುಮ್ಮನೆ, ನಾನು ಹಾಕ್ತೀನಿ, ಹಾಕ್ಕೊಡ್ತೀನಿ. ಸಂಬಳ ಎಲ್ಲಿ ಹಾಕ್ತೀಯ? ಇಲ್ಲಿ ಮೊಸರು ಇಲ್ಲಿ ಹಾಕು. ಓಕೆ, ಈ ಕಡೆ ನಮ್ಮ ಉದ್ದಿದ್ದಲ್ಲ ಇಲ್ಲಿದ್ದದ್ದು. ಓಕೆ, ಆಮೇಲೆ ಮೊಸರು ಆಮೇಲೆ ಬೇರೆ ಇತ್ತು ಹಪ್ಪಳ ಇಲ್ಲಿದೆ ನಮಗೆ. ಇದೊಂದು ಅಲ್ಲಿ ಪಲ್ಯ ಇದು ಹಾಕ್ತೀನಿ. ಕಾಳು ತಿನ್ಬೇಕಲ್ಲ, ಕಾಳು ಪಲ್ಯ ತಿನ್ಬೇಕು. ಇದೆ ಒಣ ಸಪ್ರೇಟ್ ಹೌದು. ಮೊಸರು ಎಲ್ಲಿ ಹಾಕ್ತೀಯ? ಅಷ್ಟೇ, ಮೊಸರು ಆಮೇಲೆ, ಊಟ ಆದಮೇಲೆ. ಇದಾಗಿತ್ತು ನಮ್ಮ ಒಂದು ಸಿಂಪಲ್ ಸಂಕ್ರಾಂತಿ ಆಚರಣೆ. ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ, ನೀವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ, ಏನೇನು ಮಾಡಿದ್ರಿ ಅಂತ ಅಲ್ವಾ ರಿಯಾಜ್? ಹಾಂ, ಸೊ ಈ ಸದ್ಯಕ್ಕೆ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೆಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬೈ ಬೈ. ಸಾಕು. ಎಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಟಾಟಾ, ಬೈ ಬೈ.